ಗೈಸ್ ಎಂತ ಗೊತ್ತುಂಟಾ, ಇವತ್ತೊಂದು ಮಿರಾಕಲ್ ನಡೆದಿದೆ. ಏನಪ್ಪಾ ಅಂತ ಹೇಳಿದ್ರೆ, ಜೋರಾದ ಗಾಳಿ ಮಳೆಗೆ ಬಿದ್ದ ಮರದ ಗೆಲ್ಲು. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇನೆ. ಇವತ್ತು ಮಾರ್ನಿಂಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡೆ, ಆಗಲಿಲ್ಲ. ಸದ್ಯಕ್ಕೆ ನಾನು ಮಧ್ಯಾಹ್ನ ನಂತರ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಒಂದು ಮಲಗಿದ್ದೆ, ಮಲಗುವಾಗ ಟಪ್ ಅಂತ ಒಂದು ಸೌಂಡ್ ಕೇಳಿಸ್ತು ನನಗೆ. ಏನಪ್ಪ ಅಂತ ನೋಡಿದ್ರೆ, ಹಿಂದೆ ಮಾವಿನಕಾಯಿ ಮರದ ಗೆಲ್ಲು ಬಿದ್ದಿದೆ. ಹಾಗಾಗಿ ಸೌಂಡ್ ಕೇಳಿ ಎಲ್ಲ ಎದ್ಬಿಟ್ವಿ. ಮಗು ಕೂಡ ಮಲಗಿದ್ದ, ಅವಳೆದ್ದೇಳಿಲ್ಲ. ಹಸ್ಬೆಂಡ್ ಓಡಿದ್ರು ಎಂತ ಆಯ್ತು ಅಂತ ಹೇಳಿ. ಸೊ ಅದನ್ನ ಕೂಡ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ. ಅಂಡ್ ಇವತ್ತಿನ ವ್ಲಾಗ್ ಅಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ, ಅಂದ್ರೆ ಲಾಸ್ಟ್ ಟೈಮ್ ಕ್ವೆಶನ್ ಕೇಳಿದಕ್ಕೆ ಕರೆಕ್ಟ್ ಆನ್ಸರ್ ಮಾಡಿದ್ರು ಲಾಸ್ಯ ಲಕ್ಷ್ಮಿ ಅಂತ ಹೇಳಿದ್ದೆ. ಸೊ ಅವರ ಮಕ್ಕಳ ಮೂಲಕ ವಿಡಿಯೋ ಮಾಡಿ ಕಳಿಸಿದ್ದಾರೆ ಲಾಸ್ಯ ಲಕ್ಷ್ಮಿ ಅವರು. ಸೊ ಹಾಗಾಗಿ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಇದೆ, ಏನ್ ಗಿಫ್ಟ್ ಅಂತ ಅದ್ರಲ್ಲೇ ನೋಡಿ ನೀವು. ಅಂಡ್ ಅವರದ್ದು ಕೂಡ ಒಂದು ಚಾನಲ್ ಇದೆ, ಅದರ ಲಿಂಕ್ ಹಾಕ್ತೇನೆ. ಮೋಸ್ಟ್ಲಿ ಏನು ಲಕ್ಷ್ಮಿ ಅಂತಾನೆ ಉಂಟು, ಧನಲಕ್ಷ್ಮಿ ಅಂತ ಉಂಟು. ನಾನು ನಿಮ್ಗೆ ಲಿಂಕ್ ಹಾಕ್ತೇನೆ. ಸೊ ಅವರನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡ್ತಾರೆ. ಸೊ ಅವ್ರಿಗೆ ಕೂಡ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಗೈಸ್ ಎಂತ ಗೊತ್ತುಂಟಾ, ಇವತ್ತೊಂದು ಮಿರಾಕಲ್ ನಡೆದಿದೆ. ಏನಪ್ಪಾ ಅಂತ ಹೇಳಿದ್ರೆ, ಬಲೆ ನಿಮ್ಗನ್ಸ ನೋಡ್ತಾ ಇರ್ಬೇಕಷ್ಟೇ. ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಮಗಳಿದ್ದಾಳಲ್ವಾ, ಅವಳ ಕಿವಿದು ಬಿದ್ದಿತ್ತು. ಕಿವಿದು ಮತ್ತೆ ಅದರ ಕಿವಿದ ಅಂಡೆ ಇರುತ್ತಲ್ವಾ, ಎರಡು ಕೂಡ ಬಿದ್ದಿತ್ತು. ಹೇಗೆ ಹುಡುಕಿದ್ರು ಸಿಗ್ಲಿಲ್ಲ ನನಗೆ. ಅಂದ್ರೆ ಅವಳನ್ನ ಸ್ನಾನ ಮಾಡಿಸಿ ಕರ್ಕೊಂಡ್ ಬಂದ್ವಿ. ಕರ್ಕೊಂಡ್ ಬರುವಾಗ ನೋಡ್ತೇನೆ, ಪೌಡರ್ ಎಲ್ಲ ಹಾಕ್ತಿದ್ದೇನೆ, ಕಿವಿದಿಲ್ಲ. ಎಂತಾಯ್ತು ಫುಲ್ಲು ಹುಡುಕಿದ್ವಿ, ಕಿವಿದು ಕಾಣಿಸ್ತಾ ಇಲ್ಲ. ಲಾಸ್ಟಿಗೆ ಸ್ವಾಮಿ ಕೊರಗಜ್ಜ ಅಂತ ಹೇಳಿ, ಕೊರಗಜ್ಜನಿಗೆ ಕಾಟ್ ಇರ್ತೇವೆ ಅಂತ ಹೇಳಿ ಬೇಡಿಕೊಂಡ್ವಿ. ಬೇಡಿದ ನಂತರ ವಾಪಸ್ ಹೋಗಿ ಹುಡುಕಿದೆ, ಅದೇ ಪ್ಲೇಸಲ್ಲಿ ಹುಡುಕಿದೆ, ಅಂದ್ರೆ ಸ್ನಾನ ಮಾಡಿಸಿದ ಪ್ಲೇಸಲ್ಲಿ ಹುಡುಕಿದೆ. ಮತ್ತೆ ನಮ್ಮ ಮನೆದು ದೈವ ಉಂಟಲ್ವ, ಅದಕ್ಕೆ ಕೂಡ ಹೂವು ಇಡ್ತೇವೆ ಅಂತ ಬೇಡಿಕೊಂಡ್ವಿ, ಅಂದ್ರೆ ಚೆಂಡು ಹೂವು ಇಡ್ತೇವೆ ಅಂತ ಬೇಡಿಕೊಂಡ್ವಿ. ಸ್ವಲ್ಪ ಹೊತ್ತಾಗುವಾಗ ಫಸ್ಟ್ ವಾಪಸ್ ನೀರು ಹಾಕಿದೆ. ಅಲ್ಲಿ ನೀರು ಹಾಕುವಾಗ ಫಳ ಅಂತ ಉಳಿತುಂಟು. ಅಂದ್ರೆ ಅದು ಕಿವಿದು ಸಿಕ್ತು, ಅದ್ರ ಅಂಡೆ ಸಿಕ್ಕಿರ್ಲಿಲ್ಲ. ಗೊತ್ತಾಯ್ತಲ್ಲ ತಿರುಗಿಸೋದು. ಎಲ್ಲಿ ಹೋಯ್ತು ಅಂತ ವಾಪಸ್ ಹುಡುಕ್ತಾ ಹೋದ್ವಿ. ಇಡೀ ಮಳೆ ಎಲ್ಲ ಬರ್ತಾ ಇತ್ತು. ಫುಲ್ಲು ಎಲ್ಲಿ ತನಕ ಮಗುವನ್ನು ಕರ್ಕೊಂಡು ಹೋಗಿದ್ದು ಅಲ್ಲಿ ತನಕ ಫುಲ್ ಹುಡುಕಿದೆ, ಸಿಗ್ಲೇ ಇಲ್ಲ. ಲಾಸ್ಟಿಗೆ ಇನ್ನು ಲೈಟ್ ಹಾಕಿ ಹುಡುಕುವ, ಮತ್ತೆ ಇಲ್ಲಿದ್ರೆ ನೀರಲ್ಲಿ ಹೋಗಿರ್ಬೋದು ಪೈಪ್ ಹತ್ರ ಅಂತ ಅನ್ಕೊಂಡು ಮಗುವನ್ನ ತೊಟ್ಟಿಲಲ್ಲಿ ಮಲಗಿಸ್ತಿದ್ದೆ. ತೊಟ್ಟಿಲಲ್ಲಿ ಮಲಗಿಸ್ತಾ ಈಚೆ ನೋಡಿದೆ. ಈಚೆ ನೋಡುವಾಗ ಅಲ್ಲಿ ಫಳ ಅಂತ ಇನ್ನೊಂದು ಉಳಿತುಂಟು. ಸೊ ಸಿಕ್ತು. ಅದು ಕೊರಗಜ್ಜನನ್ನ ನೆನೆಸ್ಕೊಂಡಿದ್ರಿಂದ ಸಿಕ್ತು ಅಂದ್ರೆ ಒಂದು ನಂಬಿಕೆ ಅಷ್ಟೇ. ಸೊ ಹಾಗಾಗಿ ಒಂದು ಮಿರಾಕಲ್ ನಡೀತು, ಪವಾಡ ನಡೀತು ಅಂತ ಹೇಳ್ತಿರೋದಷ್ಟೇ. ಮತ್ತೆ ಅದೇ ಮನೆಯಲ್ಲಿ ಅಗೇಲುಂಟು, ಮಂಗಳವಾರ. ಆಗ ಚೆಂಡು ಹೂ ಇಡ್ತೇನೆ ಅಂತ ಬೇಡಿಕೊಂಡಿದ್ದೇನೆ. ಅದು ಕೊಡ್ಬೇಕು. ಮತ್ತೆ ಕೊರಗಜ್ಜನಿಗೆ ಕಾಟು ಕೊಡ್ತೇನೆ ಅಂತ ಹೇಳಿದ್ದೇನೆ. ಅದು ಅತ್ತೆ ಹೇಳಿದ್ದು. ಸೊ ಅದನ್ನ ಕೂಡ ಪೂರೈಸ್ಬೇಕು ಇನ್ನು. ಈಗ ಇದು ಹಾಕ್ಲಿಲ್ಲ. ಇದು ಅದು ಇವರು ನಮ್ಮ ಪ್ಯಾಕ್ ಹಿತೇಶ್ ಇದ್ದಾರಲ್ವಾ, ಹಿತೇಶ್ ಕಾಫಿ ನಾಟಕ, ಅವರು ಮಗುವಿಗೆ ನಾಮಕರಣಕ್ಕೆ ಗಿಫ್ಟ್ ಮಾಡಿದ ಕಿವಿದರು. ಅದನ್ನ ಹಾಕಿದ್ದೆ. ಅದು ಅವಳಿಗೆ ಮಿಸ್ ಆಗಿತ್ತು. ಅವಳಿಗೆ ಮೋಸ್ಟ್ಲಿ ಚಿನ್ನ ಇಡಿಸುದಿಲ್ಲ ಅನ್ಸುತ್ತೆ, ತುಂಬಾ ಸಲ ಬಿತ್ತು. ಇಟ್ಸ್ ಓಕೆ, ಅಷ್ಟೇ ಹೇಳಿಕ್ಕಿತ್ತು. ದೊಡ್ಡ ಮರ ಬಿದ್ದಿದೆ, ಮರದ ಗೆಲ್ಲು. ಮರ ಅಲ್ಲ, ಅಲ್ಲಿ ಮಾವಿನಕಾಯಿ ಮರ, ಅದರ ಗೆಲ್ಲು ಬಿದ್ದಿದೆ ದೊಡ್ಡದು. ಎಂದು ಕುಕ್ಕುದ ಮರ ಅದೊಂದುದಾಯ್ತಾ ಗೆಲ್ಲು ಬಂದನಿಗೆ.
ಹಾ 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 ಬೇರೆ ಈತ ಗಾಳಿ ಬರ್ತೀನಿ ಮಾರಾಯ ರಾತ್ರಿ ಮಾತಾಡ್ಕೊಂಡಿದ್ರಣ್ಣ ಫೋಟೋಗ್ರಾಫರ್ ಜೋರಾದ ಗಾಳಿ ಮಳೆಗೆ ಬಿದ್ದ ಮರದ ಗೆಲ್ಲು. ಎಲ್ಲಿ ನಿಂತಿದ್ದಾರ ಬುಡ? ಇಲ್ಲಿ ಅಲ್ಲಿಯ ಹೂವಲ್ಲಿ ಕಾಣ್ತದ ಅದೇ ನಡುವಲ್ಲಿ ಅದರ ಗೆಲ್ಲು ಬಿದ್ದದು. ಬೂರ್ನಾಗ ಗೊತ್ತಿತ್ತನ ಬೂರ್ನುಂದು ಇಲ್ಲಿ ಪ್ರೇಕ್ಷಕರು ಗೊತ್ತಿದ್ದಾರೆ. ಅಷ್ಟಕ್ಕೂ ಆಗಿದ್ದಾದರೂ ಏನು ವೀಕ್ಷಿಸಿ ನಾಳಿನ ಸಂಚಿಕೆಯಲ್ಲಿ. ನಮ್ಮ ಮಿನಿ ತೋಡು ನೋಡಿದ್ದೀರಾ? ಮಿನಿ ತೋಡು, ನಮ್ಮ ಮಾಣಿ ತೋಟದೆಲ್ಲ ನೋಡಿದ್ದೀರಿ? ಕಬಕ್ಕದ ತೋಡು ನೋಡಿದ್ದೀರಾ? ಇಲ್ಲಿ ನೋಡಿ ಕಬಕ್ಕ ತೋಡು. ಓ, ಎರಡು ನಾಯಿ ಬಂತು, ಒಗ್ಗಿಗಳು. ಬೊಗ್ಗಿ ಮತ್ತು ಬೊಗ್ರ. ಅದಕ್ಕೆ ಹೆದ್ರಿಕೆ ಆಗ್ತುಂಟು ನಾನು ವಿಡಿಯೋ ಮಾಡುವಾಗ. ಅವು ಪೋಡಿ ಬಂದುಲೇ ವಿಡಿಯೋ ಅನ್ಪುನಗ. ಇಲ್ಲಿಂದ ತೋಡಿನ ನೀರು ಈ ಕಡೆಯಿಂದ ಹೋಗ್ತದೆ. ಮತ್ತೆ ನಮ್ಮ ಅಲ್ಲಿ ತೋಡಲ್ಲಿ ನೀರು ತುಂಬಿದ್ದು ನೋಡಿ ಅಂತೆ, ಸಾರಿ ತೋಟದಲ್ಲಿ ನೀರು ತುಂಬಿದ್ದು ನೋಡಿ ಅಂತೆ. ಫುಲ್ಲು ನೀರು ತುಂಬಿದೆ, ಕಾಣ್ತದ? ಮೊನ್ನೆ ಫುಲ್ಲು ತೋಟದಲ್ಲಿ ನೀರಿತ್ತು, ಕೆಸರು ಕೆಸರು ನೀರು. ಆ ಕಡೆ ಜಾಸ್ತಿ ಲಾಸ್ಟಿಗೆ ಹೋದ್ರೆ ತೋಡುಂಟು, ಒಂದು ನದಿ, ಅಲ್ಲಿಂದ ಬರ್ತಾ ಇತ್ತು ಫುಲ್ಲು. ಅದೇ ನಮ್ಮ ಊರು. ಅಲ್ಲಿಗೆ ಬಿದ್ದದ್ದು, ಸಿಪ್ಪೆ ಹೋಗಿದೆ. ಹೋತುಂಡ ಸ್ಲ್ಯಾಪ್ದ ಅಂದು ಸೈಡ್ ಹೋಗಿದೆ. ಅಷ್ಟೋಗಿದೆ. ಎಸ್, ಇದು ವಿಡಿಯೋ ಮೊನ್ನೆ ನಾನು ಗಿಫ್ಟ್ ಕಳಿಸಿದ್ದೆ ಅಲ್ವಾ, ಅವರು ಗಿಫ್ಟ್ ಅನ್ಬಾಕ್ಸಿಂಗ್ ಮಾಡುವಂಥ ವಿಡಿಯೋ. ಸೊ ಲಾಸ್ಯ ಲಕ್ಷ್ಮೀನ್ ಅವರಿಗೆ ಸಿಕ್ಕಿದ್ದು, ಇದು ಅವರ ಮನೆಯ ಮಕ್ಕಳು. ಸೊ ಹಾಗಾಗಿ ಅವರು ಅನ್ಬಾಕ್ಸಿಂಗ್ ಮಾಡ್ತಿದ್ದಾರೆ. ಸೊ ಜಸ್ಟ್ ಏನು ಗಿಫ್ಟ್ ಅಂತ ನೋಡ್ಕೊಂಡು ಬನ್ನಿ. Wow! Thanks, Auntie. Open it. Daddy. ಎಸ್, ಅದಾದ ನಂತರ ನಾನು ಸಡನ್ ಆಗಿ ಚಿಕ್ಕಮ್ಮನ ಮನೆಗೆ ಹೋದೆ. ಸೊ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡಿದೆ. ಸೊ ನಾಳಿನ ವಿಡಿಯೋದಲ್ಲಿ ನೋಡ್ಬೋದು ಅದನ್ನು. ಅಲ್ಲಿ ತನಕ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಾಳೆ ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ, ಟೇಕ್ ಕೇರ್.